ಒಡೆಯನ ಆಜ್ಞೆಯೇ ಶಿರೋಧಾರಿಯ ಎಂಬಂತಹ ಭಾವನೆಸಿಕೊಂಡು ರಥವನ್ನೇರಿ ಕದಂಬಾವನದೆಡೆಗೆ ಬಂದವ ನಾನು. ತುಹಿನಾಚಲ ಶಿಖರಾಗ್ರವನ್ನೇರಿದೆ, ಸುತ್ತಲೂ ದೃಷ್ಟಿಯನ್ನು ಹಾಯಿಸಿದೆ. ಒಡಬಾರದೆ ಕದಂಬ ವೃಕ್ಷಗಳು ಸಾಲು ಸಾಲಾಗಿ ಬೆಳೆದಿರುತ್ತಿವೆ. ಆ ವೃಕ್ಷಗಳನ್ನೇ ಸುತ್ತಿ ಬಳಸಿ ಮೇಲೆ ಹಬ್ಬಿನಂತಹ ಹೂವಿನ ಬಳ್ಳಿಗಳು ಅರಳಿ ನಿಂತಹ ಹೂಗಳಿಂದ ಮಕರಂದವನ್ನು ಹೇರಿ ಹಾರಾಡುವಂತಹ ದುಂಬಿಗಳ ಝೇಂಕಾರ ಕರುಣಾಂಧಕರವಾಗಿದೆ. ಜೊತೆಯಲ್ಲಿ ಅದು ದೂರದಲ್ಲಿ ಗಾಯನ ಕೇಳಿಸುತ್ತಾ ಇದೆಯಲ್ಲ, ಇದು ಕರುಣಾನಂದಕರವೂ ಹೌದು. ಛ, ಏನಿದು? ದೇವರ ಸಾನ್ನಿಧ್ಯವೇ ಇದು? ಅಲ್ಲ, ಋಷಿಮುನಿಗಳ ಆಶ್ರಮದ ಪರಿಸರವೇ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಜಾತಿ ವೈರ ಜನ್ಮೋದ್ದೇಶವನ್ನು ಬಿಟ್ಟು ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದೆಯಲ್ಲ. ನೋಡಿದಿರ, ದೂರದಲ್ಲಿ ಕಪ್ಪೆಯೊಂದು ನಾಗರನ ಹೆಡೆಯ ಆಶ್ರಯವನ್ನು ಪಡೆದುಕೊಂಡಿದೆ. ಆ ಕಡೆಯಲ್ಲಿ ಹಸುವೊಂದು ಹುಲಿಯ ಕರುವಿನ ಬೆನ್ನನ್ನು ನೆಕ್ಕುತ್ತಾ ಉಂಟು. ಸರಿ, ಸುಗ್ರೀವನಾದಂತಹ ಮಾತು ನೆನಪಿಗೆ ಬರುತ್ತಾ ಇದೆ. ಕದಂಬಾವನದಲ್ಲಿ ತೂಗಯ್ಯಾಲೆಯಲ್ಲಿ ಕಾಮಿನಿ ಮಣಿಯು ಕೂಡ ರಂಜಿಸುತ್ತಾ ಇದ್ದಾಳೆ ಹೀಗೆಂಬುದಾಗಿ. ತಡ ಸರಿಯಲ್ಲ, ಹುಡುಕುತ್ತಾ ಮುಂದೆ ಸಾಗ್ತೇನೆ, ನೋಡೋಣ. ಪಾಡಿದನು ತನ್ನೊಳಗೆ ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿರಿದೆ ಮಾಡಲಿನ್ನೇ ರಕಟ ಮಾಡಲಿನ್ನೇ ರಕಟ ಶುಂಭನ ಬಂದಿಹೇ ಬಂದಿ ಕೇಳುವರಿ ಬಂಧ ಕೇಳುವರಿ ಬಂಧ ಆದರೂ ನುಡಿದಿರ ನೋಡಿದನು ಕದಿರತ್ತ ಬೀಜನು ಪಾಡಿದನು ತನ್ನೊಳಗೆ ಜಯ 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 ನೋಡಿದನು ಕಲಿರಲಿಯ ವೀರನು ಮನದಣಿಯ ಕೊಂಡಾಡಿದೆ. ಈಕೆಯ ಸೌಂದರ್ಯವನ್ನು ನೋಡುವುದಕ್ಕೆ ರಕ್ತಬೀಜನಿಗೆ ಉಭಯ ಕಣ್ಣುಗಳು ಸಾಲದಾಗಿ ಹೋಯಿತು. ಮೈಯೆಲ್ಲ ಕಣ್ಣುಗಳಿರುತ್ತಾ ಇದ್ದರೆ ಇನ್ನೂ ನೋಡುತ್ತಾ ಇದ್ದೆ, ಮತ್ತೂ ನೋಡುತ್ತಾ ಇದ್ದೆಂಬುದಾಗಿ ಅನಿಸುತ್ತಾ ಇದೆ. ಹಾಗಲ್ಲ, ನಾನು ನೋಡಿದ್ದು ಹೇಗೆ ಬಲ್ಲಿರೋ, ಒಳಗಿನ ಕಣ್ಣನ್ನು ತೆರೆದು ನೋಡಿದೆ. ಈಗ ಎಲ್ಲವೂ ಅರ್ಥವಾಗುತ್ತಾ ಇದೆ. ಶಿವನೇ, ಈಕೆಯನ್ನು ಶುಂಭ ಬಯಸಿಬಿಟ್ಟನಲ್ಲ.
ಇವಳದ್ದಂಥ ಈ ರೂಪಾತಿಶಯವನ್ನು ಕಂಡಾಗ ಯಾರಾದ್ರೂ ಮರಳಾಗಲೇಬೇಕು. ಆದರೆ ಈಕೆಯನ್ನು ಮರಳಾಗುವುದೇನಿದೆ ಇವತ್ತಿಗೆ ಸಾಮಾನ್ಯ ಹೆಣ್ಣೆ ಹೇಳಿ ಖಂಡಿತ ಅಲ್ಲ. ನೋಡಿದಿರೋ 3 ಕಣ್ಣುಗಳು, 3 ಮನೆಯುಳ್ಳಂತಹ ತ್ರಿಶೂಲ, ಗಾಢ ಗರ್ಭದ ಭಂಗಿ. ಇದು ಯಾಕೆ? ಸೃಷ್ಟಿ ಸ್ಥಿತಿ ಲಯ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಸ್ವರೂಪಗಳು ನಾನೇ ಇದ್ದೇನೆ. ಹರಿಹರ ಬ್ರಹ್ಮಾದ್ಯರ ಸೃಷ್ಟಿಗೆ ಮೂಲ ಕಾರಣಗಳು ನಾನೇ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡುತ್ತಾ ಇದ್ದಾಳೆ. ಇವಳು ಉಯ್ಯಾಲೆ ತೂಗುವುದಲ್ಲ, ಈ ಬ್ರಹ್ಮಾಂಡವನ್ನೇ ತೊಟ್ಟಿಲನ್ನಾಗಿಸಿ ಸಕಲ ಚರಾಚರಗಳನ್ನು ಮಕ್ಕಳೋಪಾದಿಯಲ್ಲಿ ಮಲಗಿಸಿ ಆಯಾಗಿ ಜೋಗುಳ ಹಾಡುತ್ತಾ ಇದ್ದಾಳೆ. ಅಪ್ಪ ಅಪ್ಪ, ಈಕೆಯನ್ನು ಕಂಡಾಕ್ಷಣವೇ ನನ್ನ ಜನ್ಮ ಪಾವನವಾಯಿತು ಹೀಗೆಂಬುದಾಗಿ ಎನಿಸುತ್ತಾ ಇದೆ. ಈ ವಿಚಾರವಾಗಿ ಯೋಚನೆ ಮಾಡಿದಾಗ ಶುಂಭನಿಗೆ ನಾನು ಮೊದಲಾಗಿ ಧನ್ಯವಾದ ಹೇಳಬೇಕಾಗಿದೆ. ಧನ್ಯ ಪ್ರಭೋ ಧನ್ಯ. ಶುಂಭನ ಹೇಳಿಕೆಯಂತೆ ನಾನು ಈಕೆಯ ಮೇಲೆ ತುಡುಕಿರಿ ಎಂದಾದರೆ ಖಂಡಿತವಾಗಿಯೂ ನನ್ನ ಮೇಲೆ ಮುನಿಸನ್ನ ಅಂತುಕೊಳ್ಳುತ್ತಾಳೆ. ಆಕೆ ಹಿಡಿದಂತಹ ಕರವಾಳಕ್ಕೆ ನನ್ನ ಕುತ್ತಿಗೆಯನ್ನು ಮಾರಬೇಕಾಯಿತು. ಶುಂಭನ ಉತ್ಪನ್ನವನ್ನು ಬೆಳೆದಂತಹ ಶರೀರ ಇದು. ಶುಂಭನಿಗೆ ಬೇಕಾಗಿ ರಕ್ತಬೀಜನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಲಿ. ಈಕೆಯಿಂದ ಬರುವಂತಹ ಮರಣ ಅದು ಮರಣವಲ್ಲ, ಅದು ಮುಕ್ತಿಗೆ ಸೋಪಾನ ಹೀಗೆಂಬುದಾಗಿ ತಿಳಿದುಕೊಳ್ಳುತ್ತೇನೆ. ಆದ ಕಾರಣ ಈಕೆ ಪಾದಾರವಿಂದಗಳಿಗೆ ವಂದಿಸಿ ಮಾತಾಡಬೇಕಾಗಿದೆ. ಕಾಲಭ್ರಾಮ ಕಟಾಕ್ಷೈ ಹರಿಪುರ ಭಯದ ಮೌಳಿಪದೇಕ ಸಿಂಹಸ್ತಂದಾದಿಹೂಢಾಂ ತ್ರಿಭುವನಂ ಕೆಲಂ ತೇಜಸಾಂ ಪೂರಯಂತಿ ಧ್ಯಾಯೇ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ಓಂ ಹ್ರೀಂ ದುಂ ದುರ್ಗಾಯ ಜಯ ಜಯ. ಏಣಾಂಕನಿ ಭವಕ್ರೇ ನೀನೇ ನೆಲೆಗೆ ಅದನ್ನು ಏರಿದೆ ಎಂದಾದರೆ ಫಲದ ಕೊಂಬನ್ನು ರಕ್ತಬೀಜ ಹೆಗಲು ಕೊಟ್ಟು ಆಧರಿಸಿ ಶೋಣಿತಾಪುರದೆಡೆಗೆ ಕೊಂಡೊಯ್ಯುವುದಕ್ಕಿದ್ದೇನೆ. ಅಮ್ಮನವರಿಗೊಂದು ಪಲ್ಲಕ್ಕಿ ಉತ್ಸವ ಮಾಡುವಂತ ಆಸೆ. ಆದ ಕಾರಣ ಅಮ್ಮ ಕೈ ಜೋಡಿಸಿ ಬೇಡುತ್ತಾ ಇದ್ದೇನೆ, ಇಳಿದು ಬಾ, ಇಳಿದು ಬಾ. ಬಲು ಹಿಡಲು ಎರಿದು ಒಲಿದು ಕುಳಿತು ನಿಲ್ಬರಗ ಕೊಲಿಪುದೆ ಸುಗ್ರೀವನ ಮೂಲಕವಾಗಿ ನನ್ನ ಪಂಥ ಏನು ಎನ್ನುವಂತೆ ಆಡಿದವಳು ನಾನು. ಅದಕ್ಕನುಗುಣವಾಗಿ ಯುದ್ಧದಲ್ಲೇ ಗೆದ್ದು ನನ್ನನ್ನು ವರಿಸತಕ್ಕದು ಎನ್ನುವುದೇ ಸ್ಪಷ್ಟವಷ್ಟೇ. ಎಂದಿರುವಾಗ ಶುಂಭನೇ ಬರುವುದರ ಹೊರತಾಗಿ ಅವನಲ್ಲಿ ಮನೆಯಲ್ಲೇ ಇರುತ್ತ ಸುಮ್ಮನೆಲ್ಲ ಕಳುಹಿದಲ್ಲ ಕರೆದೊಯ್ಯುವಂತಹ ವಿಧಾನಕ್ಕಾಗಿ
ಶುಂಭರನ ಹೇಳಿವ ಅಲ್ಲ ಬಂದ ನೀನು ನನ್ನ ಮನಸ್ಸನ್ನು ನೋಯಿಸುವುದಕ್ಕೆ ಬೇಕಾಗ ಮುಂದಾದೆಯಲ್ಲ. ನನ್ನ ತಾಳ್ಮೆ ಕಟ್ಟೆ ಒಡೆದು ಹೋಯಿತು. ಇದು ನಿನ್ನ ತುರುವಿಗೆ ಸಜ್ಜನರನ್ನು ಗೋಳು ಹೊಯ್ದವರೆಯುತ್ತಿರುವಂತಹ ನಿಮ್ಮನ್ನು ರಣಕಣದಲ್ಲಿ ತಡೆಯುವ ಉದ್ದೇಶಕ್ಕಾಗಿಯೇ ಬಂದವಳು ನಾನು. ನಮ್ಮನವರ ಬಲ ಉಂಟು ಎಂಬ ನಿನ್ನ ಕೊಪ್ಪನ್ನು ಸುಳ್ಳುತ್ತೇನೆ. ಹರಹರಿ ಕಮರಾಜರು ನನ್ನ ಪರಾಕ್ರಮಕ್ಕೆ ಬೆಚ್ಚಿ ಬೀಳುತ್ತಾ ಇದ್ದಾರೆ ಎಂದ ಬಳಿಕ ನೀನೇನು ಮಹಾನ್ ಜಯವನ್ನು ಕಾಣುವುದಕ್ಕಾಗುವುದಿಲ್ಲ. ಅದಕ್ಕಾಗಿಯೇ ನನ್ನ ತನವನ್ನೊಮ್ಮೆ ಸತ್ತ ಮಾತ್ರೆಯನ್ನು ಸಿದ್ಧಿಸಿ ಯುದ್ಧರಂಗಕ್ಕೆ ಯುದ್ಧ ಮಾಡುವುದಕ್ಕೆ ಅಸಾಧ್ಯಳಾಗಿ ತನ್ನ ಮೈಯನ್ನು ಕೊಡಹಿ ಬಿಟ್ಟಳು. ಆ ಕ್ಷಣವೇ ಹುಟ್ಟಿಕೊಂಡರಲ್ಲ ಸಪ್ತ ಮಾತ್ರಿಕೆ ಒಬ್ಬಳಿದ್ದಾಣಿ ಹಿಡಿದ ವಜ್ರಾಯುಧದಿಂದ ಮೋಸದೊಡೆದಿದೆ, ರಕ್ತ ಸೋರುತ್ತಾ ಇದೆ. ಹಣೆಯನ್ನು ಅಂಗೈಯಿಂದ ಒತ್ತಿ ವಿಧಿ ಇತ್ತಂತಹ ವರ
ನೆನಪಿಗೆ ಬರುತ್ತಾ ಇದೆ. ಒಂದು ಹನಿ ರಕ್ತ ಭೂಮಿಯನ್ನು ಸೋಕಿದ ಕ್ಷಣದಲ್ಲಿ ಸಹಸ್ರ ಸಂಖ್ಯೆಯ ದಾನವೀರರ ಸೃಷ್ಟಿ ಸುರಿಯುವಂತ ರಕ್ತವನ್ನು ಭೂಮಿಗೆ ಕೋಟಿ ಮಂದಿ ರಕ್ತ ಬೀಜಾದಿಗಳು ಉದ್ಭವಿಸೊಳಗಿದ್ದಾರೆ. ಅಂತಹ ರಕ್ತವನ್ನೆಲ್ಲ ಹೀರುವುದಕ್ಕಾಗಿ ನೀಳವಾದಂತಹ ನಾಲಿಗೆಯನ್ನು ಚಾಚುವುದಕ್ಕೆ ಇದು ರಕ್ತೇಶ್ವರಿಯಾದೆ. ಕಾಲಿ ಬಾಯಿ ಮುಡಿ ಅರ್ರಯ ಇರ್ನ ದೊಡ್ಡ ಉಂಟುದು ಈರತ್ತು ಇರ್ನ ಸಂತಾನದ್ದು ಸಂತಾನಕ್ಕೆ ಜೋಕ್ಲೆಗೆ ಇರ್ನ ಪರಂಪರೆಯನ್ನು ಅರಿತಂದು ವರ್ಕ
ಕೊಟ್ಟ್ಯಾರು ಒಂಜಿ ಕೋಡತ್ತು ರಡ್ಡು ಕೋಲಡು ಕೊಟ್ಟ್ಯಾರು ಅಪ್ಪೆಗೆ ಬೇಜಾರಾವಂದು ಇಂಚನೆ ಅಪ್ಪೆನ ಸೇವೆಯನ್ನು ಮತ್ತೊಂದು ಮೇಲೆ ಹೋಯ್ನಲ್ಪ ಬತ್ತಲ್ಪ ಇರ ಕೀರ್ತಿನ ಮೆರೆಪಾವ ಮತ್ಲೆಗಾರ ಏತು ಮತ್ಲೆ ಇತ್ತಲ್ಲ ಒಂಜೇ ಮತ್ಲೆಗೆ ಕೊಟ್ಟೊಂದಿಲ್ಲ ಮಲ್ಲೆಜ್ಜಿ ಇಂಚನೆ ಕೊಟ್ಟೊಂದಿಪ್ಪು ಇಂಚನೆ ಕೊಟ್ಟೊಂದಿಪ್ಪಲೆ ಈಗಲ ಅಪ್ಪೆನ ಸೇವೆನೇ ಮಲ್ಕೊಡು ಸೇವೆನೇ ಮಲ್ಕೊಡು ಇನ್ನೇ ಮತ್ತೊಲ್ಲೆ ಪ್ರಸಾದ ಇನ್ನಿತ ಸೇವಾ ಕರ್ತಿರುವ ಅಲ್ಲರಿ ಸೇವಾ ಕರ್ತಿರುವ ಅಲ್ಲರ ಭಾರಿ ವಿಶೇಷವಂತರು ಭಾರಿ ವಿಶೇಷವಂತರತ್ತೆ ಏನೇ ನೀವು ಆವೇಶ ಕಟ್ಟಾಯ ಅತ್ತ ಆನಲ ನಿಕಲ ಆಸೆನ ನೆರವೇರಿಸಾಯ ಎನ್ನ ಕಲೆ ಕಾಲನಿಕ ದಾದಾಂದು ತಜಿಪಾಯ ಒಂದು ಇಡೆಗೆ ಉಂತರವಲ್ಲಿ ಬರ್ಪಿಯೋರ್ ಸಲಾವು ಆನ ಇಂಚತ್ತು ಈ ಸರ್ತಿ ಎಂಕಲಿಡಿ ಬೆತ್ತ ಬೆತ್ತ ಕಟ್ಟಾಯರತ್ತ ಬರ್ಪಿಯೋರ್ ಸಹ ಮೊಕ್ಲೆಂಡ್ ಪೂರ ಮೂಲ ನಲಿಪೋ ಎಂಕಲು ಪೂರ ಅಡೆ ಪಾಪ ನಿಕಲು ಬೋಡಿ వచ్చి ಯಾನುಲ್ಲ ಯಾನು ನಿಕಲ ಉಲುಕುಲ್ಲವ ಬಾಗಾತರ ಬ್ರಹ್ಮಸ್ಥಾನ ಒಡೆಯರ್ಲ ಉಲ್ಲೇರ ಸೇರಿಗಾರಲ್ಲೇನು ಭಾರಿ ಉರ್ತಾನೆ ದೊಡ್ಡದ ಪಶಾಜಿನೇಟ ಉರ್ತಾರತ್ತ ಇಟ್ಲಿಗೆ ಉರ್ತುರ್ತದ್ದು ಗೊಲ್ಪಾಯಿನ ಗೊತ್ತಾ ಅವಳಿ ಅಪ್ಪನ ಸೇವೆ ಹೋಯ್ನಲ್ಪ ಮತ್ತಲ್ಪ ಅಪ್ಪನ ಸೇವೆ ಮತ್ತೊಂದು ಬಲೆ ಭಾಗವತರ ರಾಶಿಗೆ ಬಲಿ ಮಾಡಿದ್ದೆ ನಾನು ಅಣ್ಣ ವಿಶೇಷ ಮಂಡೇರಿ ಅಪ್ಪೆಗೆ ಕೊರ್ಪುಣ ವಿಶೇಷದ ಅಲ್ಲ ತೋಜೊಂದಿಜ್ಜತ್ತ ಒಂಜಿ ಅಪ್ಪೆಗೆ ಆಸರಿಜ್ಜಂತೆ ಬೋಂಡೆ ಗುರಿಕಾಲು ಐನು ಹೊಟ್ಟೆ ಅನ್ಪುಣೇನು ಮಾಯೋಡ ಅಪ್ಪೆನ ಕಲೆಗಾರನಿಗೆ ಪರೀಕ್ಷೆ ಬರ್ಕೋರ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.